ಮಾಡ್ತಾ ಇದ್ದೀರಿ ಎಲ್ಲ ಕಡೆ ಎಷ್ಟು ಪ್ರಮಾಣದಲ್ಲಿ ನೀವು ಜನರನ್ನು ತಲುಪಿದ್ದೀರಿ ಮತ್ತು ಪ್ರಚಾರದ ವೈಖರಿ ಹೇಗಿದೆ? ನಾವು ಇವಾಗಲೇ ಎರಡೆರಡು ಬಾರಿ ಮನೆ ಮನೆಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಒಂದು ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರದ 5 ವರ್ಷಗಳ ಸಾಧನೆಗಳನ್ನು ಅದನ್ನು ಅವರ ಮನೆಗೆ ಮುಟ್ಟಿಸಿದ್ದೇವೆ, ಪ್ರತಿ ಮನೆಗೆ ಮುಟ್ಟಿಸಿದ್ದೇವೆ. ಮತ್ತೊಂದು ನಮ್ಮ ಕ್ಷೇತ್ರದಲ್ಲಿ ಆಗಿರುವಂಥ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆ ಅದನ್ನು ಓವರಾಲ್ ಆಗಿ ನಾವು ಒಂದು ಪುಸ್ತಕ ಮಾಡಿ ಪ್ರತಿ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಸ್ಟೆಪ್ನಲ್ಲಿ ಆಯಾ ವಿಲೇಜಿನಲ್ಲಿ ಆಯಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನೇನೋ ಅಭಿವೃದ್ಧಿ ಕೆಲಸ ಕಾರ್ಯ ಕಳೆದ 5 ವರ್ಷದಲ್ಲಿ ಮಾಡಿದ್ದೇವೆ, ಅದನ್ನು ಕೂಡ ಮುಟ್ಟಿಸುವಂಥ ಕೆಲಸ ಕಾರ್ಯ ಮಾಡ್ತಾಯಿದ್ವಿ. ಅಂದರೆ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದೀರಿ, ಆದರೆ ವಾಸ್ತವದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಅದನ್ನು ಇವರು ಉದ್ಘಾಟನೆ ಮಾಡಿಕೊಂಡು ನಮ್ಮದು ಅಂತ ಹೇಳ್ತಾ ಇದ್ದಾರೆ ಅಂತ ನಿಮ್ಮ BJP ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತೀವಿ? ಇಲ್ಲಿಯ ಜನ ಅಷ್ಟು ಮುಗ್ಧರ ಏನಲ್ಲ. ಅವರ ಟೈಮಲ್ಲಿ ಏನು ಕೆಲಸ ಆಗಿದೆ, ನಮ್ಮ ಟೈಮಲ್ಲಿ ಏನು ಕೆಲಸ ಆಗಿದೆ ಅದನ್ನು ತುಲನೆ ಮಾಡುವಂಥ ಒಂದು ಬುದ್ಧಿವಂತಿಕೆ ಇಲ್ಲಿಯ ಜನರ ಹತ್ರ ಇದೆ. ಅವರು ಏನಾದರೂ ನಮ್ಮ BJP ಸ್ನೇಹಿತರು ಏನಾದರೂ ಇಲ್ಲಿಯ ಜನರೆಲ್ಲ ಮುಗ್ಧರು ಅಂತ ತಿಳ್ಕೊಂಡ್ರೆ ಅದಕ್ಕೆ ಸರಿಯಾದ ರೀತಿಯ ಉತ್ತರ ನಾಡ್ದು 12ನೇ ತಾರೀಕಿಗೆ ಕೊಡ್ತಾರೆ. ಇನ್ನು ಅಂದರೆ ಇಲ್ಲಿ ಉದ್ಯೋಗ ಅಂದರೆ ನೀವು ರಸ್ತೆಯನ್ನೇ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಿ, ಅದರ ಹೊರತಾಗಿ ಉದ್ಯೋಗ ಅವಕಾಶ ದೊರಕಿಸುವಂಥ ಕೆಲಸಗಳು ಆಗಬೇಕಾಗಿದೆ, ಅದು ನಮ್ಮಿಂದ ಅಂತ. ನಾನು ರಸ್ತೆಗಳ ಬಗ್ಗೆ ಮಾತ್ರ ಮಾತಾಡಿಲ್ಲ, ನಾನು ರಸ್ತೆಗಳನ್ನು ಮಾಡಿದ್ದೇನೆ. 1293 ರಸ್ತೆಗಳ ನಿರ್ಮಾಣ ಮಾಡಿದ್ದೇವೆ 5 ವರ್ಷದಲ್ಲಿ. ಅದೇ ರೀತಿಯಾಗಿ ನಾವು ತಾಲೂಕು ರಚನೆ ಮಾಡಿದ್ದೇವೆ. ಪಂಚಾಯತ್ ಮಟ್ಟದಲ್ಲಿ ಇದ್ದಂಥ ಕಾಪು ಕ್ಷೇತ್ರವನ್ನು ತಾಲೂಕು ಮಟ್ಟಕ್ಕೆ ಏರಿಸಿದ್ದೇವೆ. ನಮ್ಮಲ್ಲಿ 29 ಪಂಚಾಯತಲ್ಲಿ ಒಂದೇ ಒಂದು ಪಟ್ಟಣ ಪಂಚಾಯತ್ ಪುರಸಭೆ ಇರಲಿಲ್ಲ. ಕಾಪುವನ್ನು 3 ಗ್ರಾಮ ಸೇರಿಸಿ ಒಂದು ಪುರಸಭೆ ಕೂಡ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅಂತೇಳಿದರೆ ಅಲ್ಲಿರುವಂಥ ಮೂಲಭೂತವಾದಂಥ ಸೌಲಭ್ಯಗಳನ್ನು ಒದಗಿಸಬೇಕಾಗಿದ್ದರೆ ಅನಿವಾರ್ಯವಾಗಿ ಇವತ್ತು ಪುರಸಭೆ ಆಗಬೇಕಾಗಿತ್ತು. 100 ಕೋಟಿ ರೂಪಾಯಿ ಆಶ್ವಾಸನೆ ಕೊಟ್ಟಿತ್ತು, 137 ಕೋಟಿ ರೂಪಾಯಿ ಅನುದಾನ ನಾವು ಇವಾಗಲೇ ಕಾಮಗಾರಿ ನಡೀತದೆ. ಇದರ ಜೊತೆಯಲ್ಲಿ ಅಂದರೆ ನೀವು ತಾಲೂಕು ಅಂತ ಘೋಷಣೆ ಮಾಡಿದಿರಿ, ಪುರಸಭೆ ಘೋಷಣೆ ಮಾಡಿದಿರಿ, ಆದರೆ ಅದಕ್ಕೆ ಬೇಕಾದ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ತಂದುಕೊಡಲಿಕ್ಕೆ ಇನ್ನೂ ಸಾಧ್ಯ ಆಗಲಿಲ್ಲ. ನಾನು ಹೇಳಿದೆ ಈಗ 137 ಕೋಟಿ ರೂಪಾಯಿ ಅನುದಾನ ತಂದಿದ್ದೀವಿ ಅಂತೇಳಿ. 54 ಪುರಸಭೆ ಆಗಿದೆ. 54 ಪುರಸಭೆಯಲ್ಲಿ ಪುರಸಭೆ ಪಟ್ಟಣ ಪಂಚಾಯತ್ ನಗರ ಸಭೆ ಆಗಿದೆ. ಅದರಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿ ಇದ್ದೇವೆ. ಕರ್ನಾಟಕ ರಾಜ್ಯದ ಪೌರಾಡಳಿತ ಸಚಿವರು ಬಂದು ಹೇಳ್ತಾರೆ, ನಾವು ಇಡೀ ನನ್ನ ಕ್ಷೇತ್ರದಲ್ಲಿರುವಂಥ ಪುರಸಭೆಯನ್ನು ಕಾಪು ಮಾದರಿಯಲ್ಲಿ ನಾನು ಅಭಿವೃದ್ಧಿಪಡಿಸ್ತೇನೆ ಅಂತೇಳಿ. ನಂತರ ನಮಗೆ ಸ್ವಚ್ಛತೆಯಲ್ಲಿ ಇವತ್ತು ಇಡೀ 278 ಇದರಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಕಾಪು. ಮತ್ತು ಅದು ಒದಗಿಸಲಾಗದೆ ನಮಗೆ ಆ ಪ್ಲೇಸ್ ಬರ್ತದೆ ಅಷ್ಟೇ. ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದ್ದು ಕಚೇರಿ ಈಗ ಪ್ರಾರಂಭ ಮಾಡಿದ್ದೇವೆ. 10 ಕೋಟಿ ರೂಪಾಯಿ ಮಿನಿ ವಿಧಾನಸೌಧ ಸ್ಯಾಂಕ್ಷನ್ ಆಗಿದೆ. ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಬಂಗ್ಲೆ ಮೈದಾನದಲ್ಲಿ ಯಾವ ಕಚೇರಿಗಳು ಎಲ್ಲೆಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಪ್ರಕಾರ ಈಗ ಒಂದೊಂದೇ ಕಚೇರಿಗೆ 100 ಬೆಡ್ಡಿನ ಆಸ್ಪತ್ರೆ ಆಗ್ತದೆ. ಅದೇ ಈಗ ಫುಲ್ ಪ್ಲೆಜ್ ಆಗಿ ತಾಲೂಕು ಕೆಲಸ ಮಾಡಬೇಕಾಗಿದ್ರೆ ಇನ್ನೊಂದು ಅವಕಾಶ ನಮ್ಗೆ ಕೊಡಬೇಕು. ಈಗ ಅವರ ಹತ್ರ ಆ ಚಿಂತನೆಯೇ ಇರಲಿಲ್ಲ. ನಾವು ತಾಲೂಕು ಆಗಬೇಕು ಅಂತೇಳಿ ಒತ್ತಾಯಪಡಿಸುವಂಥ ಸಮಯದಲ್ಲಿ ನಮ್ಮನ್ನೆಲ್ಲ ಟೀಕೆ ಮಾಡಿದರು. ಇದು ಆಗ್ತದಾ ಹೋಗ್ತದಾ, ಇದು ಇವರಿಂದ ಸಾಧ್ಯ ಇಲ್ಲ ಅಂತೇಳಿ ಟೀಕೆ ಮಾಡಿದರು. ಓಕೆ, ಇನ್ನು ಅಲ್ಲ, ಕೋಸ್ಟಲ್ ಏರಿಯಾ ಈಗ ಇಲ್ಲಿ ನಮ್ಮಲ್ಲಿ ಪ್ರಾಮುಖ್ಯವಾಗಿ ಮೀನುಗಾರಿಕೆ, ಇದು ಕೃಷಿ ಮತ್ತು ಮೀನುಗಾರಿಕೆ 2 ವೃತ್ತಿ ಪ್ರಾಮುಖ್ಯ. ಮೀನುಗಾರಿಕೆಗೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರಥಮವಾಗಿ ಡೀಸೆಲ್ ಸಬ್ಸಿಡಿ ಸ್ಟಾರ್ಟ್ ಮಾಡಿದ್ದು, ಕೆರೋಸಿನ್ ಸ್ಟಾರ್ಟ್ ಮಾಡಿದ್ದು ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿರುವಾಗ. ಅದೇ ರೀತಿಯಾಗಿ ನಮ್ಮಲ್ಲಿರುವಂಥ ಕಾಪು ಕ್ಷೇತ್ರದಲ್ಲಿರುವಂಥ ಯಾರ ಹತ್ರ ಕೂಡ ಪರ್ಷಿಯನ್ ಬೋಟ್ ಇರಲಿಲ್ಲ. ಅದಕ್ಕೋಸ್ಕರ 108 ಜನರಿಗೆ ನಾವು ಫಿಸಿಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟಿದ್ದೇವೆ. ನಾವು ಕಳೆದ ಸಲ 108 ಜನರಿಗೆ ನಾಳದೊನ್ನಿ ಮತ್ತು ರಂಪಣಿ ಮಾತ್ರ ಇದ್ದದ್ದು. ಅದು ಅಲ್ಲದೆ ನಾವು ಹೆಜ್ಮಾಡಿಯನ್ನು ಬಂದರು ಮಾಡಬೇಕು ಅಂತೇಳಿ ಪ್ರಥಮ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಅವರ ಪ್ರಥಮ ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ ಕೇಂದ್ರ ಸರ್ಕಾರ 75%, ರಾಜ್ಯ ಸರ್ಕಾರ 25% ಕೊಡಲಿಕ್ಕಿತ್ತು. ನಾವು ಪ್ರಪೋಸಲ್ ಕಳಿಸುವಾಗ NDA ಸರ್ಕಾರ ಬಂತು. NDA ಸರ್ಕಾರ ಏನು ಕೊಡ್ತು ಅಂತೇಳಿದರೆ ಬರೀ 25 ಕೋಟಿ ಮಾತ್ರ ಕೊಡ್ತೇವೆ, 140 ಕೋಟಿ ರೂಪಾಯಿ ಯೋಜನೆ, ಅದು 25 ಕೋಟಿ ರೂಪಾಯಿ ಮಾತ್ರ ಕೊಡ್ತೇವೆ ಅಂತೇಳಿ ಕಳಿಸಿದರು. ಅಷ್ಟಾಗುವಾಗ ಅಲ್ಲಿ ಆಸುಪಾಸಿನ ಮೀನುಗಾರರೆಲ್ಲ ದೆಹಲಿಗೆ ಹೋಗಿ
ಗಡ್ಕರಿಯನ್ನು ನಿತಿನ್ ಗಡ್ಕರಿ ಭೇಟಿ ಮಾಡಿ ಅವರನ್ನು ಮನವೊಪ್ಪಿಸಿ ಅವರು ಹೇಳಿದರು ನಾವು 50% ಕೊಡ್ತೇವೆ ಅಂತೇಳಿ. ಆ 50% ಕೊಡ್ತೇವೆ ಅನ್ನುವಂಥ ಆಧಾರದ ಮೇರೆಗೆ ನಾವು ಪ್ರಪೋಸಲ್ ಕಳಿಸಿದ್ದೇವೆ. 50% ಹಾಕಲಿಕ್ಕೆ ನಾವು ತಯಾರಾಗಿದ್ದೇವೆ, 50% ಕೇಂದ್ರ ಸರ್ಕಾರ ಮಂಜೂರಾತಿ ಮಾಡಬೇಕು ಅಂತೇಳಿ. ಯಾವತ್ತು ಕೇಂದ್ರ ಸರ್ಕಾರ ಮಂಜೂರಾತಿ ಮಾಡ್ತದೆ, ರಾಜ್ಯ ಸರ್ಕಾರ ಅದರ ಕಮಿಟ್ಮೆಂಟನ್ನು ಫುಲ್ಫಿಲ್ ಮಾಡುವಂಥ ಅವಕಾಶ ಇರ್ತದೆ, ಹೆಜ್ಮಾಡಿ ಬಂದರಿಗೆ ಚಾಲನೆ ಕೊಡ್ತದೆ. ಅದು ಅಲ್ಲದೆ ಕರಾವಳಿ ಪ್ರದೇಶದಲ್ಲಿ ನಾವು ಆ ರಸ್ತೆಯನ್ನು ಡಬಲ್ ರಸ್ತೆಯಾಗಿ ಪರಿವರ್ತನೆ ಮಾಡ್ತಾಯಿದ್ದೀವಿ. ಸೇತುವೆ ಇರಲಿಲ್ಲ, ಇಲ್ಲಿ ಪಡುಬಿದ್ರೆಯಿಂದ ಇವತ್ತು ಹೆಜ್ಮಾಡಿಗೆ ಸೇತುವೆ ಇರಲಿಲ್ಲ, ಸೇತುವೆ ನಿರ್ಮಾಣ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಟೂರಿಸಮ್ಗೆ ಭಾಳ ಸ್ಕೋಪ್ ಇದೆ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಪಡುಬಿದ್ರೆಯನ್ನು ಈಗ ಇದು ಮಾಡಿದ್ವಿ, ಟೂರಿಸಮಲ್ಲಿ ಡೆವಲಪ್ ಮಾಡಿದ್ದೀವಿ. ನಂತರ ಕಾಪು ದೀಪಸ್ತಂಭವನ್ನು ಕೂಡ ನಾವು ಡೆವಲಪ್ ಮಾಡ್ತಾಯಿದ್ವಿ. ಅದಲ್ಲದೆ ಎರ್ಮಾಳಲ್ಲಿ ಕೂಡ ನಾವು ಮಾಡಬೇಕು ಅಂತೇಳಿ ಅದರ ಬಗ್ಗೆ ಕೂಡ ಕೆಲಸ ಕಾರ್ಯ ಮಾಡ್ತಾಯಿದ್ವಿ. ADB ಸ್ಕೀಮ್ನಲ್ಲಿ ಮಂಜೂರಾತಿ ಮಾಡ್ಕೊಂಡಿದ್ವಿ. ನಂತರ ತಡೆಗೋಡೆ ಕಡಲು ಕೊರೆತ ದೊಡ್ಡ ಸಮಸ್ಯೆ, ಅದಕ್ಕೋಸ್ಕರ 180 ಕೋಟಿ ರೂಪಾಯಿ ಅನುದಾನವನ್ನು ADB ಸ್ಕೀಮಿನ ಮುಖಾಂತರ ಮಂಜೂರಾತಿ ಮಾಡಿ ಒಂದು ಕಾಮಗಾರಿ ನಡೀತಾಯಿದೆ, ಇನ್ನೊಂದು ಕಾಮಗಾರಿ ಟೆಂಡರ್ ಆಗಿದೆ. ಈ ರೀತಿಯಲ್ಲಿ ತಡೆಗೋಡೆ ರಚನೆ ಮಾಡಲಿಕ್ಕೆ, ನಂತರ CRZ ನಾವು ಕಡಿಮೆ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ನಾವೊಂದು ಮೀಟಿಂಗ್ ಮಾಡಿ, ಇಲ್ಲೊಂದು ಕಾರ್ಯಾಗಾರ ಮಾಡಿ, ಅದರೊಳಗೆ ಪ್ರಸ್ತಾಪ ಮಾಡಿ 50 ಮೀಟರ್ CRZಗೆ ಒಂದು ಪ್ರಪೋಸಲ್ ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿತ್ತು. ಅದು ಇನ್ನೂ ಕೂಡ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ. ಇವತ್ತು ಅದು ಅಲ್ಲದೆ ಮೊನ್ನೆ ಇತ್ತೀಚಿನ ದಿವಸ ಪುನಃ ರಿವ್ಯೂ ಮಾಡುವಂಥ ಸಮಯದಲ್ಲಿ 150 ಇರಬೇಕು ಅಂತೇಳಿ, ಈಗ 500 ಇದೆ, ಈಗ 150 ಮೀಟರ್ಸ್ ಇರಬೇಕು ಅಂತೇಳಿ ನಾವು ಪ್ರಸ್ತಾಪ ಇವಾಗಲೇ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಆ ಭಾಗದ ಎಲ್ಲ ಜನರ ಸಮಸ್ಯೆ, ಈಗ UPCಯಲ್ಲಿಂದ ಅಲ್ಲಿ ಕೆಲವು ಸಮಸ್ಯೆ ಇತ್ತು, ಬಿಸಿನೀರು ಹೋಗಿ ಮೀನುಗಾರಿಕೆಗೆ ಆತಂಕ ಇತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಬಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ರು, 7 ಕೋಟಿ ರೂಪಾಯಿ ಪರಿಹಾರ ಕೊಡ್ತೇವೆ ಮೀನುಗಾರರಿಗೆ ಅಂತೇಳಿ. ಅದು ಬರೀ ಅಗ್ರಿಮೆಂಟ್ ಮಾತ್ರ ಇತ್ತು. ನಾವು ಅದನ್ನು ಇವತ್ತು ಆ ಅಗ್ರಿಮೆಂಟ್ ಫುಲ್ಫಿಲ್ ಮಾಡಬೇಕು ಅಂತೇಳಿ ಒತ್ತಾಯ ತಂದು 3 ಕೋಟಿ ರೂಪಾಯಿ ರಿಲೀಸ್ ಆಗಿ ಎಲ್ಲರಿಗೆ ವಿತರಣೆ ಮಾಡಿ ಆಯಿತು, ರಂಪಣಿಯವರಿಗೆ ವಿತರಣೆ ಮಾಡಿ ಆಯಿತು. ಇನ್ನು ಉಳಿದಿರುವಂಥ 4 ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದಂಥ ಹಿನ್ನೆಲೆಯಲ್ಲಿ ಇವಾಗಲೇ ಹಣ ರಿಲೀಸ್ ಆಗಿದೆ. ಇವತ್ತು ಜಿಲ್ಲಾಧಿಕಾರಿಗೆ ಲೆಟರ್ ಕಳಿಸಿದ್ದಾರೆ, ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕಾಗಿದೆ. ಫಲಾನುಭವಿ ಆಯ್ಕೆ ಮಾಡಿದ ಕೂಡಲೇ ವಿತರಣೆ ಮಾಡುವಂಥ ಕೆಲಸ ಕಾರ್ಯ ಕೂಡ ಮಾಡ್ತೇವೆ. ಅಲ್ಲೊಂದು ಬ್ರೇಕ್ ವಾಟರ್ ಇತ್ತು, ಇಡೀ ಊರೆಲ್ಲ ಹೋಗಿ ಕಡಲ್ ಕೊರೆತ ಆಗಿ ಸಮುದ್ರ ಸೇರ್ತಾ ಇತ್ತು. ಆ ಬ್ರೇಕ್ ವಾಟರನ್ನು ನಾವು ವಿರಾಯಿತಪಡಿಸಿದೆವು, UPCಯಲ್ಲಿಗೆ ಹೇಳಿ ವಿರಾಯಿತಪಡಿಸಿದೆವು. ಈಗ 1 ಇಂಚು ಕೂಡ ಇವತ್ತು ಕಡಲ್ ಕೊರೆತ ಆಗ್ತಾ ಇಲ್ಲ. ಆ ಭಾಗದ ಜನರಿಗೆ ಎಲ್ಲ ರೀತಿಯ ಮೂಲಭೂತವಾದಂಥ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸ ಕಾರ್ಯ ನಾವು ಮಾಡ್ತಾಯಿದ್ವಿ. ನಾವು ಕರಾವಳಿ ಪ್ರದೇಶ ಬೇರೆ, ಮಲೆನಾಡು ಪ್ರದೇಶ ಬೇರೆ, ಅಥವಾ ಇವತ್ತು ಆ ರೀತಿಯ ತಾರತಮ್ಯ ಇಲ್ಲ. ಒಂದು ವೇಳೆ ನಾನು ಯಾವತ್ತೂ ಕೂಡ ಶಾಸಕರಾದ ನಂತರ ಪಕ್ಷ ನೋಡಿಕೊಂಡು ಕೆಲಸ ಮಾಡಿಲ್ಲ, ಪಕ್ಷಾತೀತವಾಗಿ ನಾನು ಶಾಸಕನಾದ ನಂತರ ಎಲ್ರಿಗೂ ನಾನು ಶಾಸಕ, ಆ ರೀತಿಯಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಇನ್ನು ಈಗ ಚುನಾವಣೆ ಅಂತ ಹೇಳುವಾಗ ಇಲ್ಲಿ ಕೇವಲ ನಿಮ್ಮ ಅಭಿವೃದ್ಧಿ ಕೆಲಸಗಳು ಅಥವಾ ನೀವು ಮಾಡಿದ ಇದು ಗಣನೆಗೆ ಬರುವುದಿಲ್ಲ, ಅದರ ಜೊತೆಯಲ್ಲಿ ತಂತ್ರಗಳು ಪ್ರತಿತಂತ್ರಗಳು ಕೆಲಸ ಮಾಡ್ತವೆ. ಸೊ ತಂತ್ರದ ವಿಷಯದಲ್ಲಿ ಜಾತಿ ಧರ್ಮ ಇದೆಲ್ಲ ಕೂಡ ಕೆಲಸ ಮಾಡ್ತದೆ. ಸೊ ಈ ವಿಷಯದಲ್ಲಿ ಏನು ಹೇಳಿಕೆ ಬೇಕು? ಜಾತಿ ಹೌದು ಮಾಡ್ತದೆ. ಈಗ ಜಾತಿಯ ಆಧಾರದ ಮೇಲೆ ಟಿಕೆಟ್ ಡಿಮಾಂಡ್ ಮಾಡಿದರು ಮಹಾಜನ ಸಂಘದವರು. ಒಂದು ವೇಳೆ ಲಾಲಾಜಿ ಮಂಡನ್ಗೆ ಟಿಕೆಟ್ ಕೊಡದಿದ್ದರೆ ನಾವು ಇಡೀ ಕರಾವಳಿಯಲ್ಲಿ BJPಯನ್ನು ಸೋಲಿಸ್ತೇವೆ ಅಂತೇಳಿ ಥ್ರೆಟ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಸುರೇಶ್ ಶೆಟ್ಟಿ ಗುರ್ಮೆ ಅವರಿಗೆ ಸೀಟ್ ತಪ್ಪಿ ಹೋಯಿತು. ಆದರೆ ಸುರೇಶ್ ಶೆಟ್ಟಿ ಅವರಿಗೆ ಜಾತಿ ಇಲ್ವಾ? ಸುರೇಶ್ ಶೆಟ್ಟಿಗೂ ಕೂಡ ಜಾತಿ ಇದೆ. ಅಥವಾ ಈಗ ನಾನು ನಿಂತಿದ್ದೆ, ನನಗೆ ಕೂಡ ಜಾತಿ ಇದೆ, ಎಲ್ರಿಗೂ ಕೂಡ ಜಾತಿ ಇದೆ. ಈಗ ಹೇಳ್ತಾರೆ, ಆವಾಗ ಡಿಮಾಂಡ್ ಮಾಡಿದರು, ಅಭ್ಯರ್ಥಿಯಾಗೂ ಡಿಮಾಂಡ್ ಮಾಡಿದರು ಜಾತಿ ಆಧಾರದ ಮೇಲೆ. ಈಗ ಹೇಳ್ತಾರೆ ಜಾತಿ ನೋಡಲಿಕ್ಕೆ ಕೂಡ್ದು ಅಂತ ಹೇಳ್ತಾರೆ. ಅಲ್ಲಿ ಆ ಭಾಗದಲ್ಲಿ ಅವರ ಸಮಾಜಕ್ಕೆ ಸೇರಿದಲ್ಲಿ ಜಾತಿ ನೋಡಬೇಕು ಅಂತ ಹೇಳ್ತಾರೆ, ಈ ಭಾಗದಲ್ಲಿ ಬಂದು ಜಾತಿ ನೋಡಲಿಕ್ಕೆ ಕೂಡ್ದು ಅಂತ ಹೇಳ್ತಾರೆ. ಇಬ್ಬಗೆ ನೀತಿ. ಧರ್ಮ ನಾವೆಲ್ಲ ಧರ್ಮಕ್ಕೆ ಸೇರಿದವರಲ್ಲ, ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ. ನಾವು ಹಿಂದೂ ಧರ್ಮಕ್ಕೆ ಸೇರಿದವರು. ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ದಿವಸ ಮನೆ ಬಿಟ್ಟು ಬರಬೇಕಾಗಿದ್ದರೆ ದೇವರನ್ನು ಪ್ರಾರ್ಥಿಸಿಯೇ ಹೊರಗಡೆ ಬರುವಂಥ ಜನ ನಾವು. ಧರ್ಮದ ಕೆಲಸ ಕಾರ್ಯಕ್ಕೆ ಯಾವುದಕ್ಕೆ ನಮ್ಮಲ್ಲಿರುವಷ್ಟು ಭಕ್ತಿ, ಶ್ರದ್ಧೆ, ನಂಬಿಕೆ ಉಂಟಲ್ಲ, ಬೇರೆ ಯಾವ ಕ್ಷೇತ್ರದಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. 6 ಜನ ಅಷ್ಟಮಠ ಸ್ವಾಮಿಗಳು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವರು. ಅದೇ ರೀತಿಯಾಗಿ ನಮ್ಮ ವಿಶ್ವಕರ್ಮ ಸ್ವಾಮಿಗಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇವತ್ತು ಎಲ್ಲ ಪವಿತ್ರವಾದಂಥ ದೇವಸ್ಥಾನ ಇದೆ. ನಾವು ನೇಮ ಕೋಲ ಒಂದು 250ಕ್ಕಿಂತ ಮಿಕ್ಕಿದೆ.
ನಮ್ಮ ಕ್ಷೇತ್ರದಲ್ಲಿ ಕಾಪುನಲ್ಲಿ ಎಲ್ಲಿ ಕೂಡ ಇಲ್ಲ ಅಷ್ಟೊಂದು. ಆ ದೃಷ್ಟಿಯಲ್ಲಿ ಈಗ ಒಬ್ಬ ಜನಪ್ರತಿನಿಧಿ ಆಗಿದ್ದವ ಭಕ್ತಿ, ನಂಬಿಕೆ, ಶ್ರದ್ಧೆ ಕೂಡ ಅವನು ಗೌರವ ಕೊಡುವಂಥದ್ದು, ಜನರ ಭಾವನೆಗೆ ಅವನು ಬೆಂಬಲ ಕೊಡೋದು ಅವನ ಕರ್ತವ್ಯ. ಮೊನ್ನೆ ಇಲ್ಲೊಂದು ಜೀರ್ಣೋದ್ಧಾರ ಆಯಿತು, ವೀರಭದ್ರ ಸ್ವಾಮಿ ದೇವಸ್ಥಾನ ಇಲ್ಲಿ ಹಿರೇಡ್ಕದಲ್ಲಿ ಜೀರ್ಣೋದ್ಧಾರ ಆಯಿತು. ಅಲ್ಲಿಗೆ ವೀರೇಂದ್ರ ಹೆಗ್ಡೆ ಅವರು ಬಂದಿದ್ದರು. ನಾನು ಚುನಾವಣೆ ನೀತಿ ಸಂಹಿತೆ ಇರುವ ಕಾರಣ ನಾನು ಹೋಗಲಿಲ್ಲ. ಅಲ್ಲಿ ಅವರು ಉಲ್ಲೇಖ ಮಾಡ್ತಾಯಿದ್ರು ಭಾಷಣದಲ್ಲಿ, ವಿನಯ್ ಕುಮಾರ್ ಸೊರಕೆ ಕಳೆದ ಸಲ ನಾನು ಬಂದಾಗ ನನ್ನ ಜೊತೆಯಲ್ಲಿದ್ದ, ಇವತ್ತು ಅವನಿಗೆ ಬರಲಿಕ್ಕೆ ಆಗಲಿಲ್ಲ ನೀತಿ ಸಂಹಿತೆ ಇದ್ದ ಕಾರಣ. ಆದರೆ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಇಲ್ಲಿಯ ಶಾಸಕ ವಿನಯ್ ಕುಮಾರ್ ಸೊರಕೆ ಸರ್ಕಾರದ ಎಲ್ಲ ರೀತಿಯ ಬೆಂಬಲವನ್ನು ಕೊಡಿಸಿದ್ದಾನೆ. ಆ ದೃಷ್ಟಿಯಿಂದ ಈ ದೇವಸ್ಥಾನ ಇಷ್ಟೊಂದು ಅದ್ಭುತವಾಗಿ ಮುಂದೆ ಬರಲಿಕ್ಕೆ ಅವಕಾಶ ಆಯಿತು. ಅಂಥ 14 ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೇವೆ ನಾವು. ನಮ್ಮ 5 ವರ್ಷದಲ್ಲಿ 14 ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ನಾನು ಈ ಸಲ ನನ್ನ ಅನುದಾನದಲ್ಲಿ, ವಿಧಾನಸಭಾ ಸದಸ್ಯರ ಅನುದಾನದಲ್ಲಿ ನಾನು ಇಟ್ಟಿರುವಂಥ ಹಣ 33 ದೇವಸ್ಥಾನಕ್ಕೆ ಅಭಿವೃದ್ಧಿಗೋಸ್ಕರ 1,60,00,000 ರೂಪಾಯಿ ಇಟ್ಟಿದ್ದೀನಿ. ಈ ರೀತಿಯಲ್ಲಿ ಎಲ್ಲ ರೀತಿಯ ಬೆಂಬಲ, ಧರ್ಮದ ಎಲ್ಲ ಕೆಲಸ ಕಾರ್ಯಕ್ಕೂ ಬೆಂಬಲವನ್ನು ಕೊಟ್ಟಿದ್ದೇವೆ. ನಾವು ಬರೇ ಹಿಂದೂ ಧರ್ಮ ಮಾತ್ರ ಅಲ್ಲ, ಇವತ್ತು ಕ್ರೈಸ್ತ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಎಲ್ಲರ ಬಗ್ಗೆ ನಾವು ಗೌರವ ಕೊಡುವಂಥವ್ರು. ಕಾಂಗ್ರೆಸ್ ಪಕ್ಷದವರು ಎಲ್ಲ ಧರ್ಮವನ್ನು ಕೂಡ ಗೌರವಿಸುವಂಥವ್ರು. ನಾವು ದೇವರು ಒಬ್ಬನೇ ಅಂತ ಹೇಳುವವರು. ಇವತ್ತು ಆ ರೀತಿಯಲ್ಲಿ ನಾವು ಸಹಕರಿಸ್ತೇವೆ. ಇವರು ಬರೇ ರಾಜ್ಯಕ್ಕೋಸ್ಕರ ಧರ್ಮದ ಹೆಸರು ಹೇಳ್ತಾರೆ. ಇವರೇ ಹೇಳಿದ್ರಲ್ಲ ಕಳೆದ ಸಲ ಬಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತೇವೆ ಅಂಥೇಳಿ ಮನೆ ಮನೆಗೆ ಬಂದು ಇಟ್ಟಿಗೆ ಪೂಜೆ ಮಾಡಿಸಿ ಹರಕೆ ದುಡ್ಡು ತಗೊಂಡು ಹೋದ್ರಲ್ಲ. ಆ ಇಟ್ಟಿಗೆ ಎಲ್ಲಿ ಹೋಯಿತು? ಆ ಹಣ ಎಲ್ಲಿ ಹೋಯಿತು? ಹರಕೆ ದುಡ್ಡು ಎಲ್ಲಿ ಹೋಯಿತು? ಈಗ ಪುನಃ ಬಂದು ಹೇಳ್ತಾರೆ ಚುನಾವಣಾ ಸಮಯದಲ್ಲಿ ನಾವು ಇವತ್ತು ದೇವಸ್ಥಾನ ಕಟ್ತೇವೆ ಅಂತೇಳಿ. ಬರೀ ಚುನಾವಣೆ ಬರುವಾಗ ಮಾತ್ರ ಇವರಿಗೆ ನೆನಪಾಗುವುದಾ? ಬರೀ ಚುನಾವಣೆ ಬರುವಾಗ ಮಾತ್ರ ನೆನಪಾಗುವುದಾ? ಧರ್ಮ ಮೇಲ್ಪಂಕ್ತಿಯಲ್ಲಿ ಇರುವಂಥದ್ದು. ಧರ್ಮದಲ್ಲಿ ರಾಜ್ಯಕ್ಕೆ ಇರಲಿ ಕೊಡೋದು, ರಾಜಕೀಯದಲ್ಲಿ ಧರ್ಮ ಬೇಕು. ಧರ್ಮದಲ್ಲಿ ರಾಜಕೀಯ ಇರಲಿ ಕೊಡೋದು, ರಾಜಕೀಯದಲ್ಲಿ ಧರ್ಮ ಬೇಕು ಅನ್ನುವಂಥವ್ರು. ಏನು ಮೋದಿ ಹವಾದ ನಿರೀಕ್ಷೆಯಲ್ಲಿ BJPಯವರಿದ್ದರು. ಸೊ ಅವರು ಬಂದು ಹೋಗಿದ್ದಾರೆ. ಸೊ ಈಗ ಇದರ ಮೇಲೆ ನಿಮ್ಮ ಪ್ರತಿಕ್ರಿಯೆ ಏನು? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಆಶ್ವಾಸನೆ ಕೊಟ್ಟಿದ್ದರು, ಒಂದು ಆಶ್ವಾಸನೆ ಈಡೇರಲಿಲ್ಲ. 4 ವರ್ಷಗಳ ಕಾಲ ಆಯಿತು ಸರ್ಕಾರ. ಇಲ್ಲಿ ಲೋಕಸಭಾ ಸದಸ್ಯರು ಇನ್ನೂ ಕೂಡ ಸರಿಯಾಗಿ ಮುಖ ತೋರಿಸಿಲ್ಲ. 4 ವರ್ಷದಲ್ಲಿ ಎಲ್ಲೂ ಕೂಡ ಹೋಗಿಲ್ಲ, ಯಾವ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ. ನಂತರ ಇವತ್ತು ಯುವಕರಿಗೆ 5 ವರ್ಷದಲ್ಲಿ ಆಧಾರ್ ನಿರಾಧಾರ್ ಹೇಳಿದ್ದು. ಅಚ್ಚಾದೀನ್ ಎಲ್ಲಿ ಏನು ಅಚ್ಚಾದೀನ್ ಒಂದೇ ಒಂದು ಕಾರ್ಯಕ್ರಮ. ಭ್ರಷ್ಟಾಚಾರ ನಿರ್ಮೂಲನೆ ಇಲ್ಲ. ಹೌದು. ಈಗ ಲೋಕಪಾಲ್ ಬಿಲ್, ಆ ಲೋಕಪಾಲ್ ಬಿಲ್ UPA ಸರ್ಕಾರ ತರುವಂಥ ಸಮಯದಲ್ಲಿ ಇವತ್ತು ಅಣ್ಣಾ ಹಜಾರೆ, ಕೇಜ್ರಿವಾಲ್, ರಾಮದೇವ್ ಇವರೆಲ್ಲ ದೊಡ್ಡ ಗಲಾಟೆ ಎಬ್ಬಿಸಿ ಅದರ ಲಾಭ ಇವರಿಗೆ ಸಿಕ್ತು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರಿಗೆ ಲಾಭ ಸಿಕ್ತು ಅಂತ ಹೇಳಿದರೆ, 8 ವರ್ಷದಲ್ಲಿ ಮೋದಿಯವರು ಮುಖ್ಯಮಂತ್ರಿಯಾಗಿ ಅವರ ರಾಜ್ಯದಲ್ಲಿ ಲೋಕಾಯುಕ್ತ ನೇಮಕಾತಿ ಮಾಡಿಲ್ಲ, ಅಂಥವ್ರಿಗೆ ಸಿಕ್ತು. ಈಗ 4 ವರ್ಷ ಆಯ್ತಲ್ಲ, ಲೋಕಪಾಲ್ ಬಿಲ್ ಯಾಕೆ ಆಗಲಿಲ್ಲ? ಲೋಕಪಾಲ್ ಬಿಲ್ ಆಗಲಿಲ್ಲಲ್ಲ, ಇನ್ನೂ ಅನುಷ್ಠಾನ ಆಗಲಿಲ್ಲ, ಲೋಕಪಾಲ್ ನೇಮಕಾತಿ ಆಗಲಿಲ್ಲಲ್ಲ. ಹಾಗಾಗಿ ಇದು ವಿಧಾನಸಭೆಯ ಚುನಾವಣೆ. ಮೋದಿಯವರ ಹವಾ ಬರಬೇಕಾಗಿದೆ ಪಾರ್ಲಿಮೆಂಟ್ ಚುನಾವಣೆ, ಅದು ಇನ್ನೂ ಟೈಮ್ ಇದೆ. ಇದು ವಿಧಾನಸಭೆಯ ಚುನಾವಣೆ. ವಿಧಾನಸಭೆ ನಾಳೆ ಮೋದಿಯವರು ಇಲ್ಲಿ ಮುಖ್ಯಮಂತ್ರಿ ಆಗ್ತಾರಾ? ಇಲ್ಲಲ್ಲ. ಅದೇ ಯಡಿಯೂರಪ್ಪನವರಲ್ಲ, ಅದೇ ಸದಾನಂದ ಗೌಡರಲ್ಲ, ಅದೇ ಜಗದೀಶ್ ಶೆಟ್ಟರಲ್ಲ. 5 ವರ್ಷ ಆಡಳಿತ ಮಾಡಿದ್ರಲ್ಲ, 3 ಜನ ಮುಖ್ಯಮಂತ್ರಿ. ಯಾವ ದುರಾಡಳಿತವನ್ನು ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ? ಓಕೆ, ಎಲೆಕ್ಷನ್ ನಡೆಯುವಾಗ ಆಡಳಿತ ವಿರೋಧಿ ಅಲೆ ಇರುವ ಕಾರಣದಿಂದಾಗಿ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಗೆದ್ದು ಬಂತು ಅಂತ. ಸೊ ಈಗ ಕಾಂಗ್ರೆಸ್ ಆಡಳಿತ ಮುಗಿದಿದೆ. ಸೊ ಈ ವಿರೋಧಿ ಅಲೆಯ ಬಗ್ಗೆ ಏನು ಹೇಳ್ತೀರಿ ಅಂತ? ವಿರೋಧಿ ಅಲೆ ಇಲ್ಲ ಅಂತೇಳಿ ದಿವಸ ಪತ್ರಿಕೆಯಲ್ಲಿ ಬರ್ತಾ ಉಂಟು. ಇನ್ನೇನೇಳಿ ಸಮೀಕ್ಷೆಯಲ್ಲಿ ಎಲ್ಲದರಲ್ಲಿ ಬರ್ತಾ ಉಂಟು. ವಿರೋಧಿ ಅಲೆನೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ. ಅಂದರೆ ಅಷ್ಟು ನಮ್ಮ ಗ್ರಾಸ್ ರೂಟ್ ಲೆವೆಲ್ಗೆ ನಮ್ಮ ಸರ್ಕಾರದ ಕಾರ್ಯಕ್ರಮ ಮುಟ್ಟಿದೆ. ಜನ
ನಾನು ಕಳೆದ ಸಲ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ ಸಮಯದಲ್ಲಿ ನನಗೆ ಬರೀ 12-13 ದಿವಸ ಇತ್ತು. ಆ ಸಂದರ್ಭದಲ್ಲಿ ಜನ ಎಲ್ಲ ಆಶೀರ್ವಾದ ಮಾಡಿ ನನಗೆ ಶಾಸಕನಾಗುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಕಾಪು ಜನರ ಋಣ ತೀರಿಸಬೇಕು ಅಂತೇಳಿ ನಾನು 5 ವರ್ಷ ಸಾಕಷ್ಟು ರೀತಿಯ ಪ್ರಯತ್ನವನ್ನು ನಡೆಸಿದ್ದೇನೆ. ರಸ್ತೆಗಳ ಅಭಿವೃದ್ಧಿ ಮಾಡಿದ್ದೇವೆ. ಅದೇ ರೀತಿಯಾಗಿ 24 ಗಂಟೆ ಕರೆಂಟ್ ಕೊಡಿಸುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ. 32 ಸೇತುವೆಗಳ ನಿರ್ಮಾಣ ಮಾಡಿದ್ದೇವೆ. ಕೃಷಿಗೆ ಸಂಬಂಧಪಟ್ಟು ಒತ್ತು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಶೈಕ್ಷಣಿಕ ರಂಗದಲ್ಲಿ ನಾವು ಇನ್ನೂ ನಮಗಿರುವಂಥದ್ದು ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋ ಉದ್ದೇಶ. ಬಾಕಿ ಎಲ್ಲವನ್ನೂ ಕೂಡ ನಾವು ಗುರಿ ಮುಟ್ಟುವಂಥ ಅವಕಾಶ ಆಗಿದೆ. ನಮ್ಮಲ್ಲಿ ಒಂದೇ ಒಂದು ಆಸ್ಪತ್ರೆ ಇರಲಿಲ್ಲ. ಇವತ್ತು 100 ಬೆಡ್ಡಿನ ಆಸ್ಪತ್ರೆ ಮಾಡಿದ್ದೀವಿ. ಈಗ ತಾಲೂಕಾದ ಕಾರಣ ಇವತ್ತು ಈ ರೀತಿಯಲ್ಲಿ ಸರ್ವತೋಮುಖವಾದಂಥ ಒಂದು ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇವೆ. ನಮ್ಮ ದೂರದೃಷ್ಟಿತ್ವವನ್ನು ಇಟ್ಕೊಂಡು ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮವನ್ನು ಕಳೆದ 5 ವರ್ಷಗಳಲ್ಲಿ ಮಾಡಿದ್ದೇವೆ. ಆದರೂ ಕೂಡ ನಾವು ಒಂದು 70% ಮಾತ್ರ ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಇನ್ನು 30% ಬಾಕಿ ಇದೆ. ನಾನು ಅದಕ್ಕೋಸ್ಕರ ನನ್ನ ಮತದಾರರ ಹತ್ರ ಮನವಿ ಮಾಡಿಕೊಳ್ಳುವಂಥದ್ದು, ಇವತ್ತು 10 ವರ್ಷ ಕಾಲ ಲಾಲಾಜಿ ಮೆಂಡನ್ರವರಿಗೆ ಶಾಸಕತ್ವ ಕೊಟ್ಟಿದ್ದಾರೆ. 10 ವರ್ಷ ಅವರು ಶಾಸಕರಾಗಿದ್ದರು. ಅವ್ರ ಸರ್ಕಾರ ಇತ್ತು 7 ವರ್ಷ. ಹಾಗಾಗಿ ಅವರು 10 ವರ್ಷದಲ್ಲಿ ಮಾಡಿದಂಥ ಕೆಲಸ ಕಾರ್ಯವನ್ನು ಅದರ 10 ಪಾಲು ಕೆಲಸ ಕಾರ್ಯವನ್ನು 5 ವರ್ಷದಲ್ಲಿ ನಾವು ಮಾಡಿ ತೋರಿಸಿದ್ದೇವೆ. ಹಾಗಾಗಿ ಅವರಿಗೆ 10 ವರ್ಷ ಕೊಟ್ಟಿದ್ದೀವಿ. ನನಗೊಂದು ಇಲ್ಲಿ ಕಾಪುವಿನ ಜನತೆ ಸ್ವಂತ ಕಾಲಲ್ಲಿ ಸ್ವಾವಲಂಬಿಯಿಂದ ಬದುಕುವಂಥ ಒಂದು ಇದನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ನಮಗೆ ಎಲ್ಲ ರೀತಿಯ ಉದ್ಯೋಗ ಸೃಷ್ಟಿ ಮಾಡುವಂಥ ಕೈಗಾರಿಕೆಗಳ ಅಭಿವೃದ್ಧಿ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಎಲ್ಲೆಲ್ಲಿ ಇವತ್ತು ಯಾವ ರೀತಿಯಲ್ಲಿ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅವಕಾಶ ಆಗ್ತದೆ ಅದಕ್ಕೆಲ್ಲ ಒತ್ತು ಕೊಡುವಂಥ ಕಾರ್ಯಕ್ರಮವನ್ನು ನಾವು 5 ವರ್ಷದಲ್ಲಿ ಹಮ್ಮಿಕೊಳ್ಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮದ ಅನುಷ್ಠಾನಕ್ಕೋಸ್ಕರ ಇವತ್ತು ನಮ್ಮ ಜನ ನಮಗೆ ಆಶೀರ್ವಾದ ಮಾಡಬೇಕು. ನಾನು ಶಾಸಕ ಇರಲಿ, ಮಂತ್ರಿ ಇರಲಿ, ಒಬ್ಬ ಜನಸೇವಕನ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ 5 ವರ್ಷ. ಒಂದು ಕೂಲಿ ಅಂತೇಳಿ ಇರ್ತದೆ, ಕೆಲಸ ಮಾಡಿದ್ದಕ್ಕೆ ಒಂದು ಕೂಲಿ ಅಂತೇಳಿ ಇರ್ತದೆ. ಆ ಕೂಲಿಯನ್ನು ನಮಗೆ ಕೊಡಿ ಅಂಥೇಳಿ ಕೂಲಿ ಕೊಟ್ಟು ನಮಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥಲ್ಲಿ ಕೇಳ್ಕೊಳ್ಳುವಂಥದ್ದು.